ಹುಬ್ಬಳ್ಳಿ ಹೊರವಲಯದ ಹೆಬಸೂರು ಬ್ರಿಡ್ಜ್ ಬಳಿಯ ಕಿನಾಲ್ ಬಳಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ತೆರಳಿದವರು ನೀರು ಪಾಲಾದ ಘಟನೆ ನಡೆದಿದೆ. 5 ಜನ ಸ್ನೇಹಿತರು ತಮ್ಮ ಸ್ನೇಹಿತೆಯ ಫೋಟೋ ಶೂಟ್ ಮಾಡಲು ಹೆಬಸೂರು ಬ್ರಿಡ್ಜ್ ಬಳಿ ತೆರಳಿದ್ರು. ಆದರೆ ಆ ವೇಳೆ ಹೆಜ್ಜೇನು ದಾಳಿಯನ್ನ ಮಾಡಿದೆ. ಹೀಗಾಗಿ ಹೆಜ್ಜೇನಿನಿಂದ ತಪ್ಪಿಸಿಕೊಳ್ಳಲು 5 ನೀರಿಗೆ ಹಾರಿದ್ದಾರೆ. ಈ ವೇಳೆ 5ರಲ್ಲಿ 3 ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ಯುವತಿ ತನ್ನ ಕೈಗೆ ಸಿಕ್ಕ ಪೈಪ್ ಹಿಡಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಈ ಘಟನೆ ಪೊಲೀಸರಿಗೆ ತಿಳಿತಾ ಇದ್ದಂತೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಹುಬ್ಬಳ್ಳಿಯ ಗ್ರಾಮೀಣ ಠಾಣಾ ಪೊಲೀಸರು ಹಿರಿಯ ಅಧಿಕಾರಿಗಳಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಆ ಕ್ಷಣವೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಬಂದು ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆದ್ರೆ ನಮ್ಗೆ ಅಲ್ಲಿ ನೆಲ ಕೆನಾಲ್ ಇದೆ. ಕೆನಾಲ್ದಲ್ಲಿ ನೀರು ಅದಾವೆ, ಒಂದು ಎರಡು ಅಥವಾ 3 ಆಳು ನೀರು ಅದಾವೆ. ಅಲ್ಲಿ ಬಂದಂಥ ವೇಳೆಯಲ್ಲಿ ಸೆಲ್ಫಿ ತೆಗೆಯೋ ಹೊತ್ತಿನಲ್ಲಿ ಜೇನುಳ ಇದ್ದಿದ್ದಕ್ಕೆ ಜೇನುಳ ತಪ್ಪಿಸ್ಕೋಬೇಕನ್ನೋದು ನೀರಲ್ಲಿ ಇಳಿದಾರೆ. ನೀರಲ್ಲಿ ಕಂಟ್ರೋಲ್ ಆಗಿಲ್ಲ, ಅದು ಈಶಾಡೋಕ್ಕಾಗಿಲ್ಲ. ಅವ್ರಿಗೆ ಶಕ್ತಿ ಕಳ್ಕೊಂಡ್ರೆ 3 ಜನ ನೀರಲ್ಲಿ ಮುಳುಗ್ಯಾರ ಅಂತ ತಿಳಿದು ಬರ್ತೈತಿ. ಪರಿಶೀಲನೆ ಕಾರ್ಯ ನಡೆಸಿವಿ ನಾವೀಗ. ಪೊಲೀಸ್ ಇಲಾಖೆಯವರು, ಕಂದಾಯ ಇಲಾಖೆಯವರು, ನಂತರ ಅಗ್ನಿಶಾಮಕ ದಳದವರು ಎಲ್ಲ ಕೂಡ ಸತತ ಪ್ರಯತ್ನ ಮಾಡ್ತೀವಿ.